ಬೆಳಗ್ಗೆ ನಮ್ಮ ಮನೆ ಬಾತ್ರೂಮಲ್ಲಿ ನೀರು ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮನೆ ಟಿವಿಯಲ್ಲಿ ಮಾತ್ರ ಜ್ಯೋತಿಷರು ಬಂದೇ ಬರ್ತಾರೆ. ರಾಹುಲ್, ತಿಂಡಿ ಮಾಡಿ ಹೋಗು. ಅಯ್ಯೋ ಬೇಡಮ್ಮ, ನಾನು ಹಾಲು ಕುಡ್ದು ಹೋಗ್ತೀನಿ, ನನಗೆ ಸ್ಪೆಷಲ್ ಕ್ಲಾಸ್ ಇದೆ. ಯಾವಾಗ ನೋಡಿದ್ರು ಸ್ಪೆಷಲ್ ಕ್ಲಾಸ್ ಅಂತಿರ್ತೀಯ. ನಮ್ಮ ಹುಡುಗ ರಾಹುಲ್ ಸ್ವಲ್ಪ ಅರ್ಜೆಂಟ್ ಹುಡುಗ, ಎಲ್ಲ ಕೆಲಸವನ್ನು ಬೇಗ ಮಾಡಬೇಕು ಅಂತ. ಆದರೆ ಎಲ್ಲ ವಿಷಯದಲ್ಲೂ ಅರ್ಜೆಂಟ್ ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಅಮ್ಮ, ಫಸ್ಟ್ ಈ ಟಿವಿ ಆಫ್ ಮಾಡು. ಚಿಂತೆಗಳು ಗಾಬರಿ ಉಂಟು ಮಾಡತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬಾರದು. ಇವನೇ ನಮ್ಮ ಹುಡುಗ ರಾಹುಲ್. ಇವ್ರು ನಮ್ಮ ಮೇಷ್ಟ್ರು, ವಯಸ್ಸು ಸುಮಾರು 65. ಈ ಸಮಾಜಕ್ಕೆ ಏನೆಲ್ಲ ಕೊಡುಗೆಗಳನ್ನು ನೀಡಬೇಕೋ ಅವೆಲ್ಲ ಮೇಷ್ಟ್ರಾಗಿರುವಾಗಲೇ ಕೊಟ್ಟಿದ್ದಾರೆ. ಆದರೆ ಈ ಸಮಾಜ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಷ್ಟು ದಿನ ಅಂತ ಈ ಅಕ್ಕಿಲ್ ಹೀಗೆ ಕಲ್ ಹೆರಕ್ತಾ ಜೀವನ ಸಾಗಿಸೋದು? 3-4 ತಿಂಗಳಿಂದ ನೋಡ್ತಾನೇ ಇದ್ದೀನಿ. ನಂಗೂ ಸಾಕಾಗಿ ಹೋಗಿದೆ. ಮನೆಯಿಂದ ಬ್ಯಾಗ್ ತಕೊಂಡು ಹೋಗಿದ್ದೇ ಬಂತು. ಆಫೀಸಿಗೆ ತಿರ್ಗಾಡಿ ಚಪ್ಪಲಿ ಸವದೋಯ್ತೆ ಹೊರತು ಮಗಳಿಗೆ ಮದ್ವೆ ಮಾಡ್ಲಿಲ್ಲ. ನೋಡಿ, ನಮ್ಮ ಮಗಳನ್ನ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ. ಅಮ್ಮ, ನೋಡ್ರಿ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಂಗೂ ನನ್ ಮಗಳಿಗೂ ಒಂದ್ ತೊಟ್ಟು ವಿಷ ಕೊಟ್ಟು ಸಾಯಿಸ್ಬಿಡಿ. ಇವತ್ತು ಹೋಗಲೇಬೇಕಾ? ಹಾಂ, 12 ಗಂಟೆಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಅಲ್ಲ ಶಿವು, ನೀ ಈ ಊರಿಗೆ ಬಂದು 8 ತಿಂಗಳಾಯ್ತು. ದಿನಾಲು ಈ ನಿನ್ನ ಕಾನ್ಸೆಪ್ಟ್ ಇಟ್ಕೊಂಡು ದುಡ್ಡಿರೋರ ಮನೆ ಮುಂದ್ಗಡೆ ನಾಯಿ ಥರ ನಿಂತಿರ್ತೀಯಲ್ಲ, ಅಲ್ಲಿ ಊರಲ್ಲಿ ಜನ ನಿನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಗೊತ್ತಾ ನಿಂಗೆ? ಮಾತಾಡ್ಲಿ ಬಿಡೋ, ಬಾಯಿ ಇದೆ ಮಾತಾಡ್ತಾರೆ. ಅದು ಹಾಗಲ್ವೋ? ನೋಡ್ಗಣಿ, ಊರ್ ಜನ 100 ಮಾತಾಡ್ತಾರಂತ ನಾವು ಬದುಕಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಲೈಫು ನಮ್ಮ ಇಷ್ಟ. ಅವ್ರಿಗೆ ಬೇಕಾಗಿರೋದು ಮಾತು. ಕೆಟ್ಟರು ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ. ಸರಿ ಬಿಡಪ್ಪ, ನೀನು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ರಿಸ್ಕ್ನ ಫೇಸ್ ಮಾಡ್ತೀಯ ಅಂತ ನಂಗೆ ಗೊತ್ತು. ಆದರೆ ನಾನು ಹೇಳೋದಿಷ್ಟೇ, ಯಾವುದೇ ರಿಸ್ಕ್ ತೊಗೊಳಕ್ಕಿಂತ ಮುಂಚೆ ಲಾಭ ನಷ್ಟ ಲೆಕ್ಕ ಹಾಕಿ ತಗೋ. ಸರ್, ಬಿಲ್ ಎಷ್ಟಾಯ್ತು ಸರ್? 80 ರೂಪಾಯಿ. ಏನು ಸರ್, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀರಾ? ಏಯ್, ಅದೆಲ್ಲ ನಿಂಗೆ ಯಾಕೋ? ಡೈಲಿ ಇಲ್ಲೇ ಪೆಟ್ರೋಲ್ ಹಾಕ್ಸ್ದಿರಲ್ಲ, ಹಾಗೆ ಕೇಳಿದೆ. ಚೆನ್ನಾಗಿ ಮಾತಾಡ್ತೀಯಾ. ಸರಿ, ನಾನೀಗೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಅಯ್ಯ ಕೇಳಿ ಸರ್, ಚೆಕ್ ಅಂತ ಆನ್ಸರ್ ಮಾಡ್ತೀನಿ. ಓಹೋ, ಹೌದಾ? ಸರಿ, ಲಾಡಿಗೂ ಲಡ್ಡಿಗೂ ಏನು ವ್ಯತ್ಯಾಸ? ಸರ್, ಪೆಟ್ರೋಲ್ ಹಾಕೋದು ಮುಖ್ಯ ಅಲ್ಲ, ಪೆಟ್ರೋಲ್ ಹಾಕಿದ್ಮೇಲೆ ಕ್ಯಾಪ್ ಹಾಕೋದು ಅಷ್ಟೇ ಮುಖ್ಯ. ಬರಲಾ? ಅಲ್ಲ, ಲಾಡಿಗೂ ಲಡ್ಡಿಗೂ ಏನು ವ್ಯತ್ಯಾಸ? ಸರಿ, ನಂಗೆ ಡ್ಯೂಟಿಗೆ ಟೈಮ್ ಆಯಿತು, ನಾವು ಹೊರಡ್ತೀನಿ. ಸರಿ, ಹೊರಡು, ನಾ ಹೋಗ್ತೀನಿ. ಕಾಸಿದೆಯಾ?
ಇದೆ ಒಂದು 10-20. ಸಾಕಾ? ತಗೋ ನೋಡು, ಮನಸ್ಸಿದ್ರೆ ಬರ್ತೀನಿ ಅನ್ನೋದೇ ಪ್ರೀತಿ, ದುಡ್ಡಿದ್ರೆ ಬರ್ತೀನಿ ಅನ್ನೋದೇ ಸಂಬಂಧ, ಏನೂ ಬೇಡ ನಾನಿದ್ದೀನಿ ನಿನ್ನ ಕಷ್ಟಕ್ಕಾಗ್ತೀನಿ ಅನ್ನೋದೇ ಸ್ನೇಹ ಕಣೋ. ತಗೋ. ಕನಸುಗಳನ್ನು ಹೊತ್ತು ಸಾಗುವವನೇ ನಿಜವಾದ ಕಲಾವಿದ. ನಮ್ಮ ಶಿವನು ಹಾಗೆ. ಇವನು ಕಲಾವಿದನಲ್ಲ, ಆದರೆ ನೀವೇ ನೋಡಿ. ಸಾರಿ ತಾತ, ನೋಡಲಿಲ್ಲ ತಾತ, ಕ್ಷಮಿಸ್ಬಿಡಿ ತಾತ. ಇರ್ಲಿ ಬಿಡಪ್ಪ, ಬಿದ್ದೋಗಿರೋ ಮರಕ್ಕೆ ಗೊಬ್ಬರ ಹಾಕಿದ್ರೆ ಅದು ನಿಂತು ನೆರಳು ಕೊಡುತ್ತಾ? ಹಾಗೆ ನಾನು. ಸಾರಿ ತಾತ, ಸಾರಿ ತಾತ. ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ಈ ಪ್ರಾಯದ ವಯಸ್ಸೇ ಹೀಗೆ ಆತುರದಲ್ಲೇ ಹೊರಟು ಅನಾಹುತಗಳನ್ನು ಮಾಡಿಕೊಳ್ಳುತ್ತೆ. ತುಂಬ ಆತುರದಲ್ಲಿದೆಯಾ ಅನ್ಸುತ್ತೆ. ಯಾವುದೋ ಒಳ್ಳೆ ಕೆಲಸಕ್ಕೆ ಹೋಗ್ತಿದೀಯಾ? ಸರಿ, ಹೋಗು, ಒಳ್ಳೇದಾಗ್ಲಿ, ಹೋಗು. ತಾತ 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 ತಾತ, ಒಬ್ರೇ ಎಲ್ಲಿಗೆ ಹೊರಟಿದ್ದೀರಿ ತಾತ? ಅದು ಈ ಬಿಸಿಲಲ್ಲಿ? ದೇವರು ಕೈಕಾಲು ಕೊಟ್ಟಿದ್ದಾನೆ, ನಾನು ಹೋಗ್ತೀನಿ. ತಾತ ತಡೀರಿ, ಯಾವುದಾದ್ರೂ ಗಾಡೀಲಿ ಡ್ರಾಪ್ ಹಾಕ್ಸ್ತೀನಿ. ಬೇಡಪ್ಪ. ಡ್ರಾಪ್ 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 ಡ್ರಾಪ್. ಏನ್ರಿ ನಿಮ್ದು? ತಾತನಿಗೆ ತುಂಬ ವಯಸ್ಸಾಗಿದೆ, ಅದಕ್ಕೆ ಒಂಚೂರು ಡ್ರಾಪ್ ಸಿಗ್ಬೋದಾ ಅಂತ. ಬೇಡಪ್ಪ, ನಾನು ಹೋಗ್ತೀನಿ. ಇರಿ ತಾತ, ಇರಿ. ಸರಿ ಬನ್ನಿ. ಸಂಬಂಧಗಳೇ ಹೀಗೆ. ಯಾರ್ಯಾರು ಎಲ್ಲೆಲ್ಲೋ ಯಾಕೆ ಸಿಗ್ತಾರೆ ಒಂದು ಗೊತ್ತಾಗಲ್ಲ. ಆಮೇಲೆ ಸಿಗೋಣ ತಾತ. ಹಾಗೆ ಈ ಮೂರು ಮುಖಗಳು ಕೂಡ. ಇಲ್ಲೇ ಕಣಪ್ಪ, ಇಲ್ಲೇ. ಹಾಂ 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 ಇಲ್ಲೇ ಕಣಪ್ಪ, ಇಲ್ಲೇ. ಸರಿ ತಾತ, ನನಗೆ ಟೈಮ್ ಆಯ್ತು, ನಾನು ಇನ್ನು ಬರ್ತೀನಿ. ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಗೊತ್ತಿಲ್ಲ. ಗುರುವಾರ ಆಯ್ತು ಅಂದ್ರೆ ಪೆನ್ಷನ್ ಆಫೀಸಿಗೆ ಸರಿಯಾಗಿ ಬಂದ್ಬಿಡ್ತೀಯಲ್ಲ. ಆ ಬ್ಯಾಗು, ಆ ಪಂಚೆ, ಆ ಕುರುಡು ಕನ್ನಡಕ. ಹೋಗು 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 ಹೋಗು, ಇವತ್ತಾರ ಸಿಗ್ತದೆ ನೋಡ್ತೀನಿ. ಸಾಯ್ಲಿ ಬಿಡ್ರಿ, ಅವನು ಒಂದ್ಸಲ 5 ಕೋಟಿ ತಗೊಂಡು ಪಿಕ್ಚರ್ ಮಾಡ್ದ. 5 ದಿನ ನಿಂತಿಲ್ಲ ಥಿಯೇಟರ್ನಲ್ಲಿ. ಬಡ್ಡಿ ಮಗ, ಸಿಗ್ಬೇಕು ನನ್ನ ಕೈಗೆ. ಸರ್. ಏನು ಸರ್? ಪ್ರೊಡ್ಯೂಸರ್ ಸರ್. ಹೋಗೋ. ಏನ್ ಅನ್ಕೊಂಡಿದ್ದಾನ ಅವ್ನು ನನ್ನ? ನಾನು ಮಾಡಿರೋ ಯಾವ ಫಿಲ್ಮು ಫೇಲ್ಯೂರ್ ಆಗಿರ್ಲಿಲ್ಲ ನೋಡ್ರಿ. ಇನ್ಮೇಲೆ ಈ ರೇಟೆ ಸಿಂಪಲ್ ಸ್ಟೋರಿಗೆಲ್ಲ ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳ್ಬಿಡಿ ಅವನಿಗೆ. ಒಂದೊಳ್ಳೆ ಬಿಗ್ ಬಜೆಟ್ ಸ್ಟೋರಿ ಸಿಗ್ಲಿ, ಅದೆಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ತೀನಿ. 200 ಟಾಟಾ ಸುಮಾ, ಒಂದು 50 ಲಾಂಗು, ಒಂದು ದೊಡ್ಡ ಸೆಟ್ ಹಾಕೋಣ ಬಿಡ್ರಿ. ಲಾಂಗ್ ಮಚ್ಚಿ ಹಾಕಿ ಐಟಮ್ ಸಾಂಗ್ ಇಟ್ರೆ ಫಿಲ್ಮ್ ನೋಡಿ. ಅವಾಗ ಲಾಂಗ್ ಸ್ಟಾರ್ ಸಿಗ್ತಾನೇನ್ರಿ ನೋಡ್ರಿ. ಸಿಕ್ಕಿಲ್ಲ ಅಂದ್ರೆ ಯಾರನ್ನಾದ್ರೂ ಹೊಸಬ್ರನ್ನ ಹಾಕಿ ಮಾಡೋಣ.
ಗಾಂಧಿನಗರದಲ್ಲಿ ಹೀರೋಗಳಿಗೇನು ಬರೋಣ? ಸರಿ ಸರಿ, ಆಮೇಲೆ ಮಾಡಿ. ಏನಾಗಬೇಕಿತ್ತು? ಸರ್, ಶಿವು ಅಂತ ನೀವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಿ. ಓ ಶಿವು, ನೀನೇನಾ? ಹೌದು ಸರ್. ಸರಿ, ಸ್ಟೋರಿ ಚೆನ್ನಾಗಿದೆ ತಾನೇ? ಚೆನ್ನಾಗಿದೆ ಮಾತ್ರ ಹೇಳು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಇಲ್ಲ ಸರ್, ಚೆನ್ನಾಗಿದೆ ಸರ್. ಸರಿ ಹೇಳು. ಒಂದೊಳ್ಳೆ ಸ್ಟೋರಿ ಇದೆ ಸರ್. ಹಾಂ ಹೇಳು. ಸರ್, ಒಬ್ಬ ಬಡ ಕುಟುಂಬದಲ್ಲಿ ಜೀವನ ಸಾಗಿಸೋ ರವಿ ಅನ್ನೋ ಹುಡುಗ ಸರ್. ಅವನಿಗೆ ಕೆಲಸ ಸಿಕ್ಕಿದ್ದು ಒಂದ್ ಕಡೆ, ಒಬ್ಳು ಹುಡುಗಿ ಸಿಗ್ತಾಳೆ ಸರ್. ಮುಗೀತೇನಯ್ಯ ನಿಂದು? ಯಾಕೆ ಸರ್? ಅಲ್ಲ ಕಣಯ್ಯ, ಈ ಸ್ಟೋರಿ ಹೇಳಕ್ಕ 1 ತಿಂಗಳಿಂದ ನಮ್ಮನೆಗೆ ಬರ್ತಿದ್ದಿದ್ದು. ಥೂ, ಅಲ್ಲ ಕಣಯ್ಯ, ಎಷ್ಟಿಟ್ಟಿದೀಯ? ದುಡ್ಡು ತಂದಿಲ್ಲ ಸರ್. ಥೂ, ದುಡ್ಡು ಯಾರಯ್ಯ ಕೇಳಿದ್ದು? ಮತ್ತೇನು ಸರ್? ಐಟಮ್ ಸಾಂಗ್ ಕಣಯ್ಯ. ಅದೆಲ್ಲ ಇಲ್ಲ ಸರ್. ಕರ್ಮ, ಅದು ಇಲ್ವಾ? ಎಣ್ಣೆ ಜೊತೆಗೆ ಉಪ್ಪಿನಕಾಯಿ ಇದ್ದಂಗೆ ಫಿಲ್ಮ್ ಅಂದಮೇಲೆ ಐಟಮ್ ಸಾಂಗ್ ಇರಲೇಬೇಕಣ್ಣಯ್ಯ, ಅಂದ್ರೇನೆ ಮನುಷ್ಯನ್ಗೆ ಕಿಕ್ಕು. ಸರ್, ಹಾಗಂತ ಹೆಣ್ಮಕ್ಳನ್ನ ಕರ್ಕೊಂಬಂದು ಕುಣ್ಸಕ್ಕಾಗುತ್ತಾ? ಕುಣಿಸ್ಬೇಕಣ್ಣಯ್ಯ. ಅವ್ರು ಕುಣಿದ್ರೆ ತಾನೇ ಜನರು ಕುಣಿಯೋದು, ಜನರು ಕುಣಿದ್ರೆ ತಾನೇ ನಮಗೂ ಆಗೋದು. ಹೀರೋ ಯಾರಯ್ಯ? ಹೀರೋ ನೋಡಪ್ಪ, ನಮ್ಮ ಹುಡುಗ ಕಪ್ಪಗೆ ದಪ್ಪಗಿದ್ದಾನೆ. ಗಣೇಶನ್ ವಾಹನ್ನು ಕಪ್ಪೆ, ಶನೀಶ್ವರ ವಾಹನನು ಕಪ್ಪೆ. ಹಾಗಂತ ಪೂಜೆ ಮಾಡಲ್ವಾ? ಅವೆರಡು ದೇವ್ರ ಹತ್ರ ಇದ್ರೆ ಮಾತ್ರ ಬೆಲೆ ಅಲ್ವಾ ಸರ್? ಅದಕ್ಕಾಗೆ ಕಾರ್ ಮೇಲೆ ಕೂತ್ರೆ ಕಾರನ್ನೇ ಚೇಂಜ್ ಮಾಡಲ್ವಾ ಸರ್? ಮನುಷ್ಯರ ಬಣ್ಣದಲ್ಲಿ ಏನಿದೆಯಯ್ಯ? ಸರ್, ತುಂಬ ಕಷ್ಟದಲ್ಲಿದ್ದೀನಿ ಸರ್. ಇದೊಂದು ಸ್ಟೋರಿ ಸರ್, ಪ್ಲೀಸ್ ಒಪ್ಕೊಳ್ಳಿ ಸರ್. ಹೋಗ್ತಾ ಇರು. ನಮಗೆ 101 ಕೆಲಸ ಇದೆ. ಬನ್ನಿ ಯಜಮಾನ್ರೆ, ಬನ್ನಿ. ಬೆಳಗ್ಗೆ ರಾಶಿ ಫಲದಲ್ಲಿ ಶನಿ ಕಾಟ ಇದೆ ಅಂತ ಓದ್ಕೊಂಡು ಬಂದಿದ್ದೆ. ಅದು ನೀವೇ ಅಂತ ಗೊತ್ತಿರಲಿಲ್ಲ. ಅಲ್ಲಪ್ಪ, ನಾನು ಏನು ಕೇಳ್ತಿದ್ದೀನಿ ಅಂತ ಹೇಳಿ, ನಾನು ಕಷ್ಟಪಟ್ಟು ದುಡ್ತಾನೆ ಕೇಳ್ತಾ ಇರೋದು. ಹೌದು ಕಣಯ್ಯ, ಯಾರಿಲ್ಲ ಅಂತ ಹೇಳಿದ್ದು. ಒಂದು ಮಾತು ಹೇಳ್ತೀನಿ ಕೇಳೋ, ದೇವರಿಗೆ ಕಾಣಿಕೆ ಹಾಕಿದ್ರೆ ತಾನೇ ದೇವಸ್ಥಾನ ಕಟ್ಟಕ್ಕಾಗೋದು. ಅಲ್ಲ ಕಣಪ್ಪ, ನೀವೇ ಹಿಂಗಂದ್ರೆ ಹೆಂಗೆ? ನಾನೇ ಕಣಯ್ಯ ಹೇಳ್ತಿರೋದು. ನೋಡು, ನಂಗೂ ಬೇಡ ನಿಂಗೂ ಬೇಡ. ನೀನು ಬಲದೆ ಕೈಯಲ್ಲಿ ದುಡ್ಡು ಕೊಡು, ನಾನು ಎಡದೆ ಕೈಯಲ್ಲಿ ಪೆನ್ಷನ್ ದುಡ್ಡು ಕೊಡ್ತೀನಿ. ಆಮೇಲೆ ನಾನ್ಯಾರೋ ನೀನ್ಯಾರೋ. ಸರ್, ಅವತ್ತಿನ ನೋಡ್ತೀನಿ, ಅವ್ರದ್ದೇನು ಅಂತ ಕೊಟ್ಟು ಕಳಿಸ್ಬಾರ್ದಾ? ಏಯ್, ಅದೆಲ್ಲ ನಿಂಗೆ ಯಾಕೋ? ಟೀ ಕೊಟ್ಟೆ ತಾನೇ, ಸುಮ್ಮನೆ ಒಯ್ತಾ ಇರ್ಬೇಕು. ಅಯ್ಯೋ, ಯಾವಾಗ ಸಿಗುತ್ತಾ? ನೀನೇನಯ್ಯ ನೋಡ್ತಾ ನಿಂತಿದ್ದೀಯಾ? ಹೋಗು, ನೀನು ಯಾವತ್ತು ದುಡ್ಡು ತಂದು ಕೊಡ್ತೀಯೋ ಅವತ್ತು ನಿನ್ನ ದುಡ್ಡು ಬಂತು ಅಂತ ತಿಳ್ಕೊ. ಅಲ್ಲಿವರೆಗೆ ಆಫೀಸ್ ಕಡೆ ತಿರುಗೂ ನೋಡಬೇಡ, ಹೋಯ್ತಾ ಇರು ಅಷ್ಟೇ. ಅಲ್ಲ, ಏನು ಅಂತ ಮಾತಾಡ್ತಿದ್ದೀರಿ ಸರ್? ಮನೆಯಲ್ಲಿ ವಯಸ್ಸಿಗೆ ಬಂದ ಮಗಳಿದ್ದಾಳೆ, ತಿನ್ನೋ ಅನ್ನಕ್ಕೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಸರ್. ಸ್ವಲ್ಪ ನೋಡಿ ಸರ್. ಇಲ್ಲ, ನಾನು ಇವತ್ತೊಳಗೆ ಹೇಳೇ ಹೇಳ್ತೀನಿ. ಅವಳು ಒಪ್ಕೊಂತಾಳೆ. ಹಾಯ್. ಹೇ ಹಾಯ್. ತುಂಬ ಹೊತ್ತಾಯ್ತಾ ಬಂದು?
ಹಾಗೇನಿಲ್ಲಪ್ಪ. ಹೇ ನನ್ಗೆ ಈ ಚಾಕ್ಲೇಟ್ ರೋಸ್. ಹಾಂ, ಥ್ಯಾಂಕ್ ಯು ಸೋ ಮಚ್ ಕಣೋ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಮಗಿಷ್ಟ ಆದವ್ರಿಗೆ ಅವ್ರು ಇಷ್ಟಪಡೋದನ್ನು ತಂದು ಕೊಡೋದ್ರಲ್ಲಿ ಏನು ಕಷ್ಟ ಇದೆ? ನನಗೆ ಹೇಳ್ದಲೇ ಇದನ್ನೆಲ್ಲ ತಂದ್ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಕಣೋ. ಸೋ ಸ್ವೀಟ್ ಆಫ್ ಯು. ನವ್ಯ, ನಾನು ನಿಮಗೆ ತುಂಬ ದಿವಸದಿಂದ ಒಂದು ವಿಷಯ ಹೇಳಬೇಕು ಅಂತ ಓದಾಡ್ತಾ ಇದ್ದೆ, ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನೀನೇನೋ ಹೇಳಬೇಕು, ಏನೋ ಮಾತಾಡಬೇಕು ಅಂದಿದ್ದಕ್ಕೆ ತಾನೇ ನಾನು ನಿನ್ನೆ ಮೆಸೇಜ್ ಹಾಕಿದ್ದು. ಅದೇನು ಹೇಳು ನವ್ಯ. ಅದೇನಂದರೆ ಅದು... ಒಂದು ಸೆಕೆಂಡ್. ಹಲೋ ಹಲೋ. ಹಲೋ ಹೇಳ್ಪ. ಎಲ್ಲಿದ್ಯಮ್ಮ? ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಆಯಿತು. ಇಲ್ಲೇ ಫ್ರೆಂಡ್ ಮನೆಗೆ ಬಂದಿದ್ದೆ. ಬೇಗ ಬಾ. ಸರಿ ಪಪ್ಪ. ರಾಹುಲ್, ಮನೆಯಿಂದ ಪಪ್ಪ ಕಾಲ್ ಮಾಡಿದ್ರು, ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಇನ್ನೊಂದಿನ ಸಿಗ್ತೀನಿ. ಸಾರಿ ಕಣೋ. ಪ್ರೀತಿ ಕನವರಿಕೆಯಲ್ಲಿ ನಿನ್ನ ಹೆಸರ ಕರೆದೆ, ಪ್ರೀತಿ ನಿರೀಕ್ಷೆಯಲ್ಲಿ ನಿನ್ನ ಹೆಸರ ಜಪಿಸಿದೆ, ತಿರುಗಿ ನೋಡದೆ ನನ್ನೀ ದಾರಿಗೆ ಬರಿದಾದೆ. ಬದುಕೆಂಬ ನೌಕಾಯಾನದಲ್ಲಿ ಪಯಣದುದ್ದಕ್ಕೂ ಭಾವನೆಗಳೊಂದಿಗೆ ನಿರೀಕ್ಷೆಯ ಆಟ, ಚೆಲ್ಲಾಟ. ಹೋದ್ವಾರ ಒಂದೇ ಒಂದು ಓವರ್ನಲ್ಲಿ ಒಂದೇ ಒಂದು ಸಿಕ್ಸ್ ಔಟ್ ಬಿಡಲಿಲ್ಲಲ್ಲ. ನೋಡು, ಒಂದೇ ಬಾಲ್ನಲ್ಲಿ ಔಟ್ ಮಾಡಲಿ ಅಂದ್ರೆ ಕೇಳು. ಡೇ ಒಂದು ಬಾಲಿಗೆ 6 ಹೊಡ್ ತೋರಿಸ್ತೀನಿ ಕಣೋ, ನೋಡು, ಹಾಕೋ ಬಾಲ್. ಓ, ನೋಡೇ ಬಿಡವ. ನೋಡಿದ್ರಲ್ಲ, ನಿರೀಕ್ಷೆಗಳೇ ಹೀಗೆ ಸಣ್ಣ ವಯಸ್ಸಿಂದನೂ ನಮ್ಮ ಬೆನ್ನಿಂದ ಬೆಳ್ಕೊ ಬಂದುಬಿಡುತ್ತೆ. ಹಾಗೆಯೇ ನಮ್ಮ ಕಥೆಯಲ್ಲೂ ಈ 3 ಜನ ಎಲ್ಲರೂ ಒಂದೊಂದು ಜೀವನದಲ್ಲಿ ನಿರೀಕ್ಷೆಗಳನ್ನ ಹಿಡ್ಕೊಂಡು ಬದುಕ್ತಾನೆ ಇರ್ತಾರೆ. ಹಾಗೆ ನಾವು ಅಷ್ಟೇ ಈ ಚಿತ್ರನ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ನಿರೀಕ್ಷೆಲೆ ಕಾಯ್ತಾ ಇದ್ದೀವಿ. ಕಂಡ ಕನಸುಗಳೆಡೆಗೆ ಕಾಲೆಳೆಯುವ ಜನರ ನಡುವೆ ಉರುಳುವ ಸಮಯದಲ್ಲಿ ನಿರೀಕ್ಷೆಯೊಂದಿಗೆ ನಡೆಯುವುದೇ ಜೀವನ.